ಹೆಬ್ಬಾರ್ಕೆ ಎಂಬಲ್ಲಿ ಒಂದು ಪ್ಲೇಸ್ ನಲ್ಲಿ ನೋಡಿ ಈಗ ಅನ್ನದಾನದ ಸೇವೆ ನಡೀತಾ ಇದೆ. ಬಹಳ ವಿಶೇಷವಾಗಿ ಬೆಂಗಳೂರಿನ ಒಂದು ಭಕ್ತಾದಿಗಳು ಇಲ್ಲಿ ಬಂದು ಅನ್ನದಾನದ ಸೇವೆಯನ್ನ ಮಾಡ್ತಾ ಇರುವಂತದ್ದು. ಎಲ್ಲ ಭಕ್ತಾದಿಗಳಿಗೂ ಕೂಡ ಅನ್ನದಾನದ ಸೇವೆಯಲ್ಲಿ ನಿರಂತರವಾಗಿ ನಡೀತಾ ಇರುವಂತದ್ದು. ಪಾದಯಾತ್ರಿಗಳಿಗೆ ಅಂದ್ರೆ ಬಿಜೆ ಸುರೇಶ್ ಜಯಗೋಪಾಲ್ ರವರು ಸಮಾಜ ಸೇವಕರು ಮತ್ತು ಅವರ ತಂಡ ಇಡೀ ತಂಡ ಕೃಷ್ಣಪ್ಪ ಅವರು, ಪ್ರಿಯಕೃಷ್ಣ ಅವರು, ಪ್ರದೀಪ್ ಕೃಷ್ಣಪ್ಪ ಇವರೆಲ್ಲ ಸೇರಿಕೊಂಡು ಈ ಒಂದು ಧರ್ಮಸ್ಥಳಕ್ಕೆ ಪಾದಯಾತ್ರೆಗೆ ಬರುವಂತವರಿಗೆ ಒಂದು ಸೇವೆಯನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಇಲ್ಲಿ ಸ್ಥಳೀಯರು ಈ ಜಾಗವನ್ನ ಒಂದು ಅನ್ನದಾನದ ಸೇವೆಗೆ ಕೊಟ್ಟವರು ಇಲ್ಲಿ ಬಡಿಸುವ ಸೇವೆಯನ್ನ ಮಾಡ್ತಾರೆ. ಎಸ್, ಏನ್ ಹೇಳ್ತೀರಿ? ಅಂದ್ರೆ ಇವರು ಬಂದು ಪ್ರತಿ ಸಲ ಇಲ್ಲಿ ಅನ್ನದಾನ ಮಾಡ್ತಾರೆ. ಅದಕ್ಕೆ ನಮ್ಮಿಂದ ಆದಷ್ಟು ಸೇವೆ ನಾವು ಬಡಿಸ್ಲಿಕ್ಕೆಲ್ಲ ಬರ್ತೇವೆ ಅಷ್ಟೇ. ನಮ್ಗೆ ಅದೊಂಥರ ಖುಷಿನೇ. 2 ದಿನ ಮಾಡ್ತಾರೆ, ಎಷ್ಟು ಖುಷಿ ಇದೆ? ಹೌದು, 2 ದಿನ ಇದೆ, ತುಂಬಾ ಖುಷಿ. ವರ್ಷ ಪೂರ್ತಿ ಮಾಡಿದ್ರು ನಾವು ಬಂದು ನಮ್ ಸೇವೆ ಮಾಡ್ತೀವಿ ಅನ್ಸುತ್ತೆ. ನಮ್ದು ದಿವ್ಯಾ. ಸುಮಾರು 10 ವರ್ಷದಲ್ಲಿ ಶುರು ಮಾಡಿದ್ದಾರೆ. ಗುಂಡಿ ದೇವಸ್ಥಾನದಲ್ಲಿ ಸ್ಟಾರ್ಟ್ ಮಾಡಿದ್ದು ಫಸ್ಟಿಗೆ. ಮತ್ತೆ ಅಲ್ಲಿ ಜಾಗದ ಸಮಸ್ಯೆ ಅಂತ ಹೇಳಿ ಅಲ್ಲಿ ಜಾಗ ಇಲ್ಲ ಅಂತ ಆಯ್ತು. ಹಾಗೆ ಮತ್ತೆ ನಾವು ಇಲ್ಲಿ ಅವರಿಗೆ ಮಾಡಿ ಅಂತ ಅನುಕೂಲ ಮಾಡಿ ಕೊಟ್ಟೆವು. ಇಲ್ಲಿ ಸ್ವಲ್ಪ ಲೆವೆಲ್ ಮಾಡಿ ಎಲ್ಲ ಜಾಗ ಮಾಡಿ ಕೊಟ್ಟೆವು. 17 ವರ್ಷ ಆಯ್ತು ವಾಕಿಂಗ್ ನಾವು ಸ್ಟಾರ್ಟ್ ಮಾಡಿ. ಇದು ಬಂದು ಊಟದ ಸೇವೆ ಅಂದ್ರೆ ಇಲ್ಲಿಂದ ಊಟ ನಮ್ಗೆ ಯಾರಿಗೂ ಇಲ್ಲಿಂದ ನೇತೃತ್ವ ಊಟ ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ನಾವು 10 ವರ್ಷದಿಂದ ಏನ್ ಮಾಡ್ತಾ ಇದ್ವಿ, ಅದು ಆಗ್ಬಾರ್ದು ಪಾದಯಾತ್ರೆಗಳು ಅಂದ್ಬಿಟ್ಟು ಮಾಜಿ ಸಚಿವರು ಕೃಷ್ಣಪ್ಪ ಸಾಹೇಬರು ಪ್ಲಸ್ ಪ್ರಿಯಾಕೃಷ್ಣ ಅವರ ಪ್ಲಸ್ ಪ್ರದೀಪ್ ಕೃಷ್ಣಪ್ಪ ಅವರ ಒಂದು ಮಾಹಿತಿ ಇದ್ರ ಮೇರೆಗೆ ಪ್ಲಸ್ ನಾವು ಅವರ ಒಂದು ಆಶೀರ್ವಾದ ಸ್ಟಾರ್ಟ್ ಮಾಡಿದ್ವಿ. ತಾರ್ಕೇಶ್ ಅಂತ ಪ್ಲಸ್ ಸುರೇಶ್ ಜಯಗೋಪಾಲ್ ಅವರ ಸಹಕಾರ ಎಲ್ಲ ಸೇರಿ ಪ್ಲಸ್ ಮೈನ್ ಆಗಿ ನಮಗೆ ಮೈನ್ ಮಾಜಿ ಸಚಿವರು ನಮ್ಮ ಕೃಷ್ಣಪ್ಪ ಸಾಹೇಬರು ವಿಜಯನಗರ ಪ್ಲಸ್ ಪ್ರಿಯಾಕೃಷ್ಣ ಸಾಹೇಬರು ಪ್ರದೀಪ್ ಅಣ್ಣವರು ಅವರ ಒಂದು ಆಶೀರ್ವಾದ ಪ್ಲಸ್ ಸಹಕಾರ ಎರಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಖುಷಿ ಆಗುತ್ತೆ? ಹೌದು, ನಮಗೆ ಬಹಳ ಖುಷಿ. ನಾವೆಲ್ಲ ನೆರೆಕೆರೆಯವರು. ತಾರಕೇಶ್ ಅವರು ಮೈನ್ ಇಲ್ಲಿ ಅವರ ಎಲ್ಲ ಗೆಳೆಯರ ಬಳಗ ಸೇರಿಕೊಂಡು ಬಂದು 2-3 ದಿವಸ ಅಂತೂ ಮುಗಿಯುವವರೆಗೆ ಎಲ್ಲ ಅನ್ನದಾನ ಒಂದು ಸಮಯಕ್ಕೆ 3-4 ಸಾವಿರ ಜನ ಬಂದು ಊಟ ಮಾಡಿ ಹೋಗ್ತಾರೆ. ಅವರೊಟ್ಟಿಗೆ ಸೇರುವುದು ನಮಗೆ ಬಹಳ ಖುಷಿ ಕೊಡ್ತದೆ ಅಷ್ಟೇ. ನಮಗೂ ತುಂಬಾ ಖುಷಿ. ನಮ್ಮಿಂದ ಆಗುವ ಅಲ್ಪ ಸ್ವಲ್ಪ ಹೆಲ್ಪ್ ಅವ್ರಿಗೆ ಮಾಡ್ತೇವೆ. ನಾವು ಅಕ್ಕಪಕ್ಕ ನಾವಿದ್ದೇವೆ. ತುಂಬಾ ಖುಷಿ. ಖುಷಿ ಇಂಥದ್ದೊಂದು ಸೇವೆ ಬಗ್ಗೆ ಏನ್ ಹೇಳ್ತೀರಿ? ಎಲ್ಲಿಂದ ಬಂದಿದ್ದೀರಿ ಅಂತ ಹೇಳಿ? ನಾವು ಬಾಗ್ಲೂರು ಪಂಚಾಯತಿ ಸದಸ್ಯರು. ಇಲ್ಲಿ ನಾವೀಗ ಬೆಂಗಳೂರು ಯಲಹಂಕ ಪಕ್ಕದಲ್ಲಿ ಬಾಗ್ಲೂರು ಅಂತ ಗ್ರಾಮ ನಮ್ಮದು, ಅಲ್ಲಿಂದ ಬಂದಿದ್ದೀವಿ. ನಮ್ದೀಗ 12ನೇ ವರ್ಷ ಈ ಸತಿ 12ನೇ ವರ್ಷ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಬರ್ತೀವಿ. ಇಲ್ಲಿ ಭಾಳ ಚೆನ್ನಾಗಿ ಊಟದ ಅರೇಂಜ್ಮೆಂಟ್ ಮಾಡಿದ್ದಾರೆ. ಈಗ ಅವರು ಮಾತಾಡಿದ್ದು ನೋಡಿ ಗೊತ್ತಾಯಿತು, ಬೆಂಗಳೂರು ನಮ್ಮ ಸಾಹೇಬರು ಕೃಷ್ಣಪ್ಪ ಸಾಹೇಬರು ಅವರ ಮಾಜಿ ಸಚಿವರು ಅವ್ರ ಸಹಕಾರದಿಂದ ಆಗಿರೋದು ಅಂತಂದ್ಬಿಟ್ಟು ನಮಗೆ ಗೊತ್ತಾಗಿದ್ದು ಈಗಲೇ. ಚೆನ್ನಾಗಿರಲಿ ಅವರು. ಮತ್ತು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂಥ ಎಲ್ರಿಗೂ ಒಳ್ಳೆಯದಾಗಲಿ, ಮಂಜುನಾಥನ ಕೃಪೆಯಿಂದ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ತೀನಿ. ಊಟ ವಿಚಾರದಲ್ಲಿ ಮತ್ತು ಸ್ವಚ್ಛತೆ ವಿಚಾರದಲ್ಲಿ ತುಂಬ ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅದೊಂದು ಪ್ರಶಂಸನೀಯ. ಇನ್ನು ಮುಂದೆಯೂ ಕೂಡ ಬಹಳಷ್ಟು ದಾನಗಳು ನಡೀತವೆ, ಅದರ ಕೂಡ ಹೋಗೋಣ. ಒಂದ್ ಕಡೆ ಬೆಂಗಳೂರಿನವ್ರದ್ದು ಊಟದ ವ್ಯವಸ್ಥೆ ನೋಡಿದ್ರಿ, ಮತ್ತೊಂದು ಕಡೆಯಿಂದ ಇದೀಗ ವಿನಯ್ ನಾಯ್ಡು ಚಿಕ್ಕಮಗಳೂರು ಕೋಟೆ ವಿನಯ್ ನಾಯ್ಡು ಅಂತ ಹೇಳುವಂತವರು ಸುಮಾರು 4 ವರ್ಷದಿಂದ ನಿರಂತರವಾಗಿ 8ರಿಂದ 10 ಸಾವಿರದಷ್ಟು ಎಳನೀರನ್ನ ಹಂಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಈಗ ಅಲ್ಲಿ ಒಂದು ಕಂಪ್ಲೀಟ್ ಒಂದು ಪಿಕಪ್ ನಲ್ಲಿ ಇನ್ನೊಂದು ಎಳನೀರು ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಎಳನೀರು ಇದೆ ಅಲ್ಲಿ. ಅದ್ರ ಜೊತೆಗೆ ಇಲ್ಲಿ ಈಗಾಗಲೇ ಎಳನೀರನ್ನ ಒಂದು ಕುಡಿದು ಇಲ್ಲಿ ಹಾಕಿರುವಂತ ಎಳನೀರಿನ ವೇಸ್ಟ್ ಗಳು ಕೂಡ ತಾವು ನೋಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಇದೆ. ಅಷ್ಟು ಎಳ್ನೀರನ್ನು ಈಗಾಗಲೇ ಕುಡ್ದಿದ್ದಾರೆ ಅನ್ನುವಂಥದ್ದು.
ಅದರ ಜೊತೆಗೆ ಆ, ನೋಡಿ ನಮಸ್ಕಾರ, ಎಲ್ಲಿಂದ? ಹಾಸನ್. ಇಲ್ಲೊಂದು ಎಳನೀರದು ಸೇವೆ ಮಾಡ್ತಿದ್ದಾರೆ, ಏನ್ ಅನ್ಸುತ್ತೆ? ತುಂಬಾ ಖುಷಿ ಆ? ತುಂಬಾ ಖುಷಿ ಆಗುತ್ತೆ. ಎಳ್ನೀರು ಅಲ್ಲಿ ಎಲ್ಲಿಂದ ತಂದು ಕೊಡ್ತಾ ಇದ್ರಲ್ಲ, ಏನ್ ಅನ್ಸುತ್ತೆ ಅಂತೀರಲ್ಲ. ಈಗ 3 ಸಲ ನಮಸ್ಕಾರ ಮಾಡಿದ್ರು ಕಡಿಮೆನೆ. ಎಲ್ರಿಗೂ ಒಳ್ಳೇದ್ ಮಾಡಿ. ಓಕೆ, ಹೇಗಾಯ್ತು ಜರ್ನಿ? ಹೇಗಾಯ್ತು? ಸ್ವಲ್ಪ ಕಷ್ಟ ಆಯ್ತು, ಆದ್ರೂ ಬಂದು ಇನ್ನು ಇದೆ ಸ್ವಲ್ಪ. ಸರ್, ಏನ್ ಹೇಳ್ತೀರಿ ಈ ಸೇವೆಯ ಬಗ್ಗೆ? ಈ ಸೇವೆ ಅಗಾಧವಾದದ್ದು. ಏನಂತಂದ್ರೆ ನಮಗೆ ನೋಡಿ, ಅಲ್ಲಿಂದ ಇಲ್ಲಿಗೆ ನೀರು ಕುಡಿತದ್ದು ಅದ್ರೇನಾಗುತ್ತೆ, ಅಷ್ಟು ಎನರ್ಜಿ ಸಾಕಾಗಲ್ಲ. ಏನಾಗುತ್ತೆ, ಇಲ್ಲಿಗೆ ಕೊನೆ ಮೂಮೆಂಟಿಗೆ ಬಂದಾಗ ನಮ್ಗೆ 1 ಕಿಲೋಮೀಟರ್ 10 ಕಿಲೋಮೀಟರ್ ತರ ಅನ್ನಿಸ್ತಾ ಇರುತ್ತೆ. ಅವಾಗ ಏನಾರು ಈ ತರ ಕೊಟ್ಟಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ನೈಸರ್ಗಿಕ ಅವ್ರಿಗೆ ಆಹಾರ ಇದು. ಹಾ, ಹಾಗಾಗ್ಬಿಟ್ಟು ದೇವ್ರು ಒಳ್ಳೇದ್ ಮಾಡ್ಲಿ. ಇದು ಮಾಡ್ತಿರುವಂತ ಒಂದು ಯಾರು ಸಂಘಟನೆಯವ್ರು ಮಾಡ್ತಿದ್ದಾರೆ, ತುಂಬಾ ಅದ್ಭುತವಾದ ಕಾರ್ಯ ಇದು. ನೈಸರ್ಗಿಕವಾಗಿ ಯಾವುದೇ ವಿಷಯುಕ್ತ ಇರತ್ತೆ ಒಂದು ಎಳೆನೀರು ಕೊಡ್ತಾ ಇದ್ದಾರೆ. ಇದರಿಂದ ಇದು ಬೆಳೆದ ರೈತರಿಗೂ ಅನುಕೂಲ, ಇಲ್ಲಿ ಬರೋ ಯಾತ್ರಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ಒಳ್ಳೇದಾಗ್ಲಿ. ನೋಡಿ, ಈಗ ಎಲ್ಲ ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಎಳ್ನೀರನ್ನ ಕುಡಿದು ಎಳ್ನೀರನ್ನ ಕಟ್ ಮಾಡೋರು ಎಲ್ಲ ಕೂಡ. ಎಷ್ಟು ಜನ ಇದೀರಿ? ಒಂದು 6 ಜನ ಇದೆ. 6 ಜನ ಇದ್ದೀರಾ? ಎಷ್ಟು ಕಟ್ ಮಾಡಿದ್ರಿ ಈಗ ನೀವು? ಈಗ ಒಂದು ಗಾಡಿ ಆಯ್ತು. ಒಂದ್ ಗಾಡಿ. 2,000 ಆಯ್ತು. ಹಾ? 2,000. 2,000 ಆಗಿದೆ. ನೋಡಿ, ಎಸ್, ಯಾರು ಅಲ್ಲಿ ಮಾತಾಡೋರು? ಎಸ್, ನೋಡಿ ನಮಸ್ಕಾರ. ಏನು ಹೆಂಗಿದೆ ಎಳ್ನೀರು? ಕುಡಿದ್ ನೋಡ್ತೀವಿ ಹೆಂಗಿದೆ ಅಂತ. ಹಂಗಿದೆ, ಕುಡಿದು ನೋಡ್ತೀರಾ? ಕುಡಿದ್ರೆ ಹೆಂಗ್ ಗೊತ್ತಾಯ್ತದೆ? ಹೌದಾ? ಕುಡೀರಿ. ಸೂಪರ್ ಆಗದೆ. ಅಲ್ಲೇ ಅದು. ನೋಡಿ ಇಲ್ಲಿ ಎಲ್ಲ ಕುಡಿಯೋಣ ಎತ್ತು ಕುಡಿ. ಕುಡಿ. ನೋಡಿ ಇಲ್ಲಿ ಕುಡೀರಣ್ಣ. ಹೆಂಗೈತೆ? ತುಂಬಾ ಚೆನ್ನಾಗಿದೆ ಅಣ್ಣ. ಕೊಟ್ಟರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಣ್ಣ. ನೋಡಿ, ಎಲ್ಲ ಎಳನೀರ್ನ ಸೇವೆ ಮಾಡ್ತಿರೋರು ಎಲ್ಲರೂ ಕೂಡ ಬಹಳ ವಿಶೇಷವಾಗಿ ನೋಡಿ ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ ಎಳ್ನೀರು. ಆ ಎಳ್ನೀರು ಕೊಡುವವರನ್ನು ಕೂಡ ನೋಡಿ ಇಲ್ಲಿ ನೋಡಿ, ಇದೆಲ್ಲ ಎಳನೀರಿನ ಸೇವೆ. ವಿನಯ್ ನಾಯ್ಡು ಅವ್ರ ಕೋಟೆ, ಅವ್ರ MGM ಗ್ರೂಪ್ಸ್ ವಿನಯ್ ನಾಯ್ಡು ಅವರಿಂದ ಈ ಒಂದು ಸೇವೆ ಆಗ್ತಾ ಇರುವಂತದ್ದು. ಸರ್, ಮಾತಾಡೋರು ಬನ್ನಿ. ಸರ್, ಏನ್ ಹೇಳ್ತೀರಿ? ಎಲ್ಲ ಭಕ್ತಾದಿಗಳಿಗೂ ಏನು ಸುಸ್ತಾಗಿ ಬಂದಿರ್ತಾರೆ ಅವರಿಗೆ ಒಂದು ತಂಪು ಪಾನೀಯ ಸೇವನೆ ಮಾಡಿ ಖುಷಿಯಾಗಿ ಸ್ವಾಮಿ ದರ್ಶನ ಮಾಡಲಿ ಅಂತೇಳಿ ಎಲ್ಲರ ಆಶಯ, ನಮ್ಮೆಲ್ಲರ ಆಶಯ. ಸರ್, ಏನ್ ಹೇಳ್ತೀರಿ? 3ನೇ ಬಾರಿಗೆ ಸತತವಾಗಿ ಈ ವರ್ಷ ಯಶಸ್ವಿಯಾಗಿ ನಮ್ಮ ಕೋಟೆ ಯುವಕರ ಸಹಕಾರದೊಂದಿಗೆ ಅತಿ ಹೆಚ್ಚಿನದಾಗಿ ಈ ವರ್ಷ 6,000 ಎಳ್ನೀರುಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ. ವರ್ಷ ಜಾಸ್ತಿ ಆಗ್ತಾ ಇದೆ. ಆದ್ರೆ ಈ ಸೇವೆ ದೇವರಿಗೆ, ಯಾರಿಗೂ ಅಲ್ಲ ಇದು ಸೇವೆ. ಶ್ರೀಯುತ ವಿನಯ್ ನಾಯ್ಡು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಭಕ್ತಾದಿಗಳಿಂದ ನಮ್ಮೆಲ್ಲ ಸಹಕಾರದಿಂದ ಹರೀಶ್ ಅವ್ರು ಇರ್ಬೋದು, ಭರತ್ ಇರ್ಬೋದು, ಸಿದ್ಧ, ನಮ್ಮ ತೇಗೂರಿನ ವೈಶ್ಯರು ಇರ್ಬೋದು, ಕೋಟೆ ಹರ್ಷಿ, ಮತ್ತೊಂದು ಎಲ್ಲ ನಮ್ಮ ಸೇವಕರು ಎಲ್ಲ ಸೇವೆ ಮಾಡಿರೋರು. ನಮಗೆ ಎಲ್ಲ ಆತ್ಮೀಯ ಗೆಳೆಯರೇ, ಯಾರು ದುಡ್ಡಿಗೋಸ್ಕರ ಬಂದಿರೋರಲ್ಲ. ಇದು ಸೇರಿತರಾಗಿ ಬಂದಿರೋಂಥದ್ದು ಈ ಕಾರ್ಯಕ್ರಮ. ಇದೊಂದು ಬಹಳ ವಿಶೇಷವಾದಂತಹ ಸೇವೆ. ಯಾಕೆಂತಂದ್ರೆ ಒಂದು ಕಡೆ ಅನ್ನದಾನ ನಡೀತದೆ, ಮತ್ತೊಂದು ಕಡೆ ಪುನರ್ಪುರಿ ಸರ್ಬತ್ತನ್ನ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಮಜ್ಜಿಗೆ ಹಂಚ್ತಾ ಇದ್ದಾರೆ. ಅದರ ಜೊತೆಗೆ ಈ ಘಾಟಿಯನ್ನ ಅಂದ್ರೆ ಚಾರ್ಮಾಡಿ ಘಾಟಿಯನ್ನ ಕೆಳಗಿಳಿದು ಬರ್ತಾ ಇದ್ದಾರೆ. ನಾವು ನಿಮಗೆ ತೋರಿಸಿದ್ವಿ. ಚಾರ್ಮಾಡಿ ಘಾಟಿಯನ್ನ ಕೆಳಗಿಳಿದು ಬರುವಾಗ ಆಗ್ತಾ ಇರುವಂತಹ ಸುಸ್ತಿನ ನಡುವೆ ಮೊದಲು ಸಿಗುವಂತಹದ್ದು ಈ ಎಳನೀರು ಸೇವೆ. ಎಳನೀರು ಇಲ್ಲಿ ಸೇವನೆ ಮಾಡಿ ಅವರು ಸಂತುಷ್ಟರಾಗಿ ಹೋಗ್ತಾ ಇದ್ದಾರೆ. ಈಗಾಗಲೇ ಈ ಹಿಂದೆ ಒಂದು ಆಹಾರ ವಿತರಣೆ ಮಾಡುವಂತದ್ದನ್ನ ಸ್ಟೋರಿ ನೋಡಿದ್ವಿ. ಈಗ ಎಳನೀರು ಸೇವೆಯ ಸ್ಟೋರಿಯನ್ನ ಕೂಡ ತಾವು ನೋಡ್ತಾ ಇದ್ರಿ. ಇದು ಬಹಳ ವಿಶೇಷವಾದಂತಹ ಸೇವೆ. ನೋಡಿ, ಈಗ ಹಂಚ್ತಾ ಇದ್ದಾರೆ ನೋಡಿ. ಎಸ್, ಎಲ್ಲರಿಗೂ ಕೂಡ ಎಳನೀರನ್ನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಸ್ಟ್ರಾವನ್ನು ಕೂಡ ಕೊಡ್ತಾ ಇದ್ದಾರೆ. ಇದು ಇಲ್ಲಿಯ ಈ ಒಂದು ದಾನಿಗಳ ವಿಶೇಷತೆ. ಯಾಕಂದ್ರೆ ಪ್ರತಿ ವರ್ಷವೂ ಕೂಡ, ಕಳೆದ ವರ್ಷವೂ ಕೂಡ ನಾವು ಇಲ್ಲಿ ಬಂದು ವರದಿಯನ್ನ ಮಾಡಿದ್ವಿ. ಈ ಬಾರಿ ಮತ್ತೆ ವರದಿಗೋಸ್ಕರ ಬಂದಿವಿ. ಈ ಬಾರಿಯೂ ಕೂಡ ಅಷ್ಟೇ ಉತ್ಸಾಹದಿಂದ ಇಲ್ಲಿನ ಯುವಕರ ತಂಡ ಪಾಲ್ಗೊಳ್ಳುತ್ತಾ ಇದೆ. ಕ್ಯಾಮರಾಮ್ಯಾನ್ ಸುವೀರ್ ಜೈನ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಚಾರ್ಮಾಡಿ ಘಾಟ್.